ಮಂಗಳೂರು ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಶನಿವಾರ ಮೊದಲ ಬಾರಿ ಮೂಡಬಿದ್ರೆಗೆ ಆಗಮಿಸಿ ಪೊಲೀಸರೊಂದಿಗೆ ಪೇಟೆಯಲ್ಲಿ ಪಥಸಂಚಲನದಲ್ಲಿ ಪಾಲ್ಗೊಂಡು ಜಾಗೃತಿಯನ್ನ ಮೂಡಿಸಿದರು. ಮೊದಲು ಮೂಡಬಿದ್ರೆಯ ಜೈನ ಮಠಕ್ಕೆ ಭೇಟಿ ನೀಡಿದ ಅವರು ಭಟ್ಟಾರಕ ಶ್ರೀಗಳೊಂದಿಗೆ ಮಾತುಕತೆ ನಡೆಸಿದರು. ಜೈನ ಮಠದಿಂದ ಪಥಸಂಚಲನವನ್ನ ಆರಂಭಿಸಿದ ಕಮಿಷನರ್ ಅವರು ಮೂಡಬಿದ್ರೆಯ ಹನುಮಾನ್ ದೇವಸ್ಥಾನ ಮತ್ತು ಟೌನ್ ಮಸೀದಿಗೆ ಭೇಟಿ ನೀಡಿ ಮುಖಂಡರೊಂದಿಗೆ ಸೌಹಾರ್ದತೆಯ ಮಾತುಕತೆಯೊಂದಿಗೆ ಬೆರೆತು ದೇವಸ್ಥಾನ ಮತ್ತು ಮಸೀದಿಯ ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸಿದರು. ಪೇಟೆಯ ಹೃದಯ ಭಾಗದಲ್ಲಿ ಪಥಸಂಚಲನ ನಡೆಸಿದ ಅವರು ಜನಸಾಮಾನ್ಯರೊಂದಿಗೆ ಬೆರೆತು ಗಮನ ಸೆಳೆದರು. ನಂತರ ವಿವಿಧ ಕಟ್ಟಡಗಳ ಬಗ್ಗೆ ಮೂಡಬಿದ್ರೆಯ ಪೊಲೀಸ್ ನಿರೀಕ್ಷಕ ಬಿಎಸ್ ದಿನೇಶ್ ಕುಮಾರ್ ಅವರಿಂದ ವಿವರಗಳನ್ನು ಕೇಳಿ ತಿಳಿದುಕೊಂಡರು. ಪಣಂಬೂರು ಎಸಿಪಿ ಕೆಯು ಬೆಳ್ಳಿಯಪ್ಪ, ಪಣಂಬೂರು ಠಾಣಾ ನಿರೀಕ್ಷಕ ಹಜ್ಮತ್ ಅಲಿ, ಮುಲ್ಕಿ ವೃತ್ತ ನಿರೀಕ್ಷಕ ಕುಸುಮಾಧರ, ಮೂಡುಬಿದ್ರೆ ಠಾಣೆಯ ಉಪನಿರೀಕ್ಷಕರಾದ ಸುದೀಪ್ ಪಾಲ್ಗೊಂಡರು.